ನನ್ನ ಸುತ್ತ ಎದ್ದಿರುವ ಊಹಾಪೋಹಗಳ ವರದಿಯಿಂದ ನಾನು ಬೇಸರಗೊಂಡಿದ್ದೇನೆ. ಆದರೆ ನಾನು ಖಂಡಿತವಾಗಿ ಮೇಲೆದ್ದು ಬರ್ತೇನೆ. ಅರಬ್ ರಾಷ್ಟ್ರಗಳ ಉದ್ಯಮದಲ್ಲಿ ಏರುಪೇರಾಗಿರೋದು ನಿಜ. ಭಾರತದ ದೇಶದಲ್ಲಿ ನನ್ನ ಉದ್ಯಮ ಸುಭದ್ರವಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಮೇಲೆದ್ದು ಬರ್ತೇನೆ ಅಂತ ಖ್ಯಾತ ಉದ್ಯಮಿ ಬಿ.ಆರ್. ಶೆಟ್ಟಿ ಹೇಳಿದ್ದಾರೆ. ಉಡುಪಿ ಕುಸುಮ ಶಂಭು ಶೆಟ್ಟಿ ಹಾಜಿ ಅಬ್ದುಲ್ ಆಸ್ಪತ್ರೆಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಬಿ.ಆರ್. ಶೆಟ್ಟಿ ತಮ್ಮ ಸುತ್ತ ಎದ್ದಿರುವ ಊಹಾಪೋಹಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ತನಗೆ ಲೋನ್ ನೀಡಲು ಕ್ಯೂ ನಿಂತಿದ್ದ ಬ್ಯಾಂಕ್ಗಳು ಹಿಂದೆ ಸರಿದಿರುವ ಬಗ್ಗೆಯೂ ಒಪ್ಪಿಕೊಂಡಿದ್ದಾರೆ. ಕುಸುಮ ಶಂಭು ಶೆಟ್ಟಿ ಆಸ್ಪತ್ರೆಯಲ್ಲಿ 10,000ನೇ ಮಗುವಿನ ಜನನ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಬಿ.ಆರ್. ಶೆಟ್ಟಿ ಈ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭ ಜಿಲ್ಲಾಧಿಕಾರಿ ಜಿ. ಜಗದೀಶ್, ಉಡುಪಿ ಶಾಸಕ ರಘುಪತಿ ಭಟ್, ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಬ್ಯಾಂಕಿನವರು ನನ್ನ ಹತ್ರ ಬಂದು ಕ್ಯೂ ನಿಲ್ತಿದ್ರು. ಮತ್ತೆ ಬಂದು ಮಸಾಲೆ ಹಾಕಬೇಕಾದ್ರೆ ನಾನು ಶೆಟ್ಟಿಯವರು ನಾನು ಲೆಕ್ಕಕ್ಕೆ ಬೇರೆ ಮಾಡುವ ಫಸ್ಟ್ ಮಾಡಿಗೆಲ್ಲ ಆಯಿತು. ಸೊ